ಕರಾವಳಿಯಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿದೆ. ಮಳೆಯ ಆರ್ಭಟ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಕಡಲಿನ ಅಬ್ಬರ ಜೋರಾಗ್ತಾ ಇದ್ದು ಹೀಗಾಗಿ ಸಮುದ್ರದ ದಡದಲ್ಲಿರುವಂತಹ ದೋಣಿಗಳನ್ನು ಮೇಲಕ್ಕೆ ತರಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕಡಲ ತೀರದ ಜನರಿಗೆ ಎಚ್ಚರಿಕೆ ನೀಡಿದೆ. ಬೀಚ್ ಕಡೆಗೆ ಬರಬೇಡಿ, ಅಪಾಯ ಇದೆ ಎಂಬುದಾಗಿ ಸೈರನ್ ಮೊಳಗಿಸುವ ಮೂಲಕ ಪ್ರವಾಸಿಗರನ್ನ ಸಿಬ್ಬಂದಿ ದೂರಕ್ಕೆ ಕಳಿಸ್ತಾ ಇದ್ದಾರೆ. ಸೈಂಟ್ ಮೇರಿಸ್ ದ್ವೀಪಕ್ಕೂ ಪ್ರವೇಶಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಮಕ್ಕಳ ರಜೆಯ ಕಾರಣಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಮತ್ತೊಂದೆಡೆ ಮಳೆಗಾಳಿಗೂ ಲೆಕ್ಕಿಸದೆ ಪ್ರವಾಸಿಗರು ಹುಚ್ಚಾಟ ಆಡ್ತಾ ಇದ್ದಾರೆ. ಮೀನುಗಾರರೇ ಈಗ ಕಡಲಿಗೆ ಇಳಿತಾ ಇಲ್ಲ. ನುರಿತ ಈಜುಪಟುಗಳಿಗೂ ಅಲೆಗಳ ಆರ್ಭಟ ತಡೆಯಲು ಆಗಲ್ಲ. ಹಾಗಾಗಿ ಈ ಸಂದರ್ಭ ಎಂಜಾಯ್ಮೆಂಟ್ಗಾಗಿ ನೀರಿನೊಂದಿಗೆ ಸರಸವಾಡಲು ಹೋಗೋದನ್ನ ಪ್ರವಾಸಿಗರು ನಿಲ್ಲಿಸಬೇಕಾಗಿದೆ. ಎಲ್ಲ ಫ್ಯಾಮಿಲಿ ಜೊತೆ ಬೀಚಿಗೆ ಬಂದಿದ್ವಿ. ಬಟ್ ಅಲೆಗಳು ಜಾಸ್ತಿ ಇರೋದ್ರಿಂದ TC ಆರ್ಡರ್ ಆಗಿದೆ, ಬೀಚಿಗೆ ಇಳಿಬಾರ್ದು ಅಂತೆಲ್ಲ. ಸೊ ನಾನು ಆ್ಯಕ್ಚುಲಿ ತಾಯಿ ಮನೆಗೆ ಬಂದಿದ್ದು ಬ್ಯಾಂಗ್ಳೂರಿಂದ ಬೀಚಿಗೆ ಬರಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಡೋಕ್ಕಾಗಿಲ್ಲ. ಮಕ್ಕಳು ಕೂಡ ಬಂದಿದ್ದರು ನಮ್ಮ ಜೊತೆ. ಹೌದು ತುಂಬ ಅಲೆಗಳಿವೆ. ಹೌದು, ಅವರು ಪ್ರಿಕಾಷನ್ ತಗೊಳ್ಳೋದು ಒಳ್ಳೆಯದೇ. ಬಟ್ ಸ್ವಲ್ಪ ಆಸೆ ಇತ್ತು ಆಟಾಡಬೇಕಂತ ಅಷ್ಟೇ. ಬಟ್ ಇನ್ನೂ ಮಲ್ಪೆ ಬೀಚಿಗೆ ಬಂದಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಬರ್ತಾ ಇರ್ತೀನಿ. ಬಟ್ ಇಲ್ಲಿ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ. ಅದೇ ಸ್ಯಾಡ್. ಅಲೆಗಳು ಜಾಸ್ತಿ ಇದೆ, ಅಬ್ಬರ ಜಾಸ್ತಿ ಇದೆ ಸಮುದ್ರದ್ದು ಅಂತ ಹೇಳ್ತಾ ಇದ್ದಾರೆ.